ಹಾಯ್ ಫ್ರೆಂಡ್ಸ್, ತುಳುನಾಡ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಪಾರ್ಲೇಜಿ ಬಿಸ್ಕೆಟ್ನಿಂದ ಕೇಕ್ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ಕುಕ್ಕರ್ ಬದಲು ಬೇರೆ ಪಾತ್ರೆಯನ್ನು ಯೂಸ್ ಮಾಡ್ಬೋದು. ಉಪ್ಪನ್ನು ಹಾಕ್ಕೊಂಡು ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಆಗಲಿಕ್ಕೆ ಇಡಬೇಕು. ನಾವೀಗ ಕೇಕ್ ಮಾಡಲು ಮಿಶ್ರಣವನ್ನು ಮಾಡಿಕೊಳ್ಳುವ. ನಾನಿಲ್ಲಿ ಒಂದು 20 ರೂಪಾಯಿಯ ಪಾರ್ಲೇಜಿ ಬಿಸ್ಕೆಟನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಹುಡಿ ಮಾಡಿಕೊಳ್ಳಬೇಕು. ನೋಡಿ, ಇಷ್ಟು ಚೆನ್ನಾಗಿ ನೈಸಾಗಿ ಬಿಸ್ಕೆಟನ್ನು ಪೌಡ್ರ್ ಮಾಡಿಕೊಳ್ಳಿ. ನಂತರ ಆ ಪೌಡ್ರನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ನಂತರ ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು 5 ರಿಂದ 6 ಸ್ಪೂನ್ನಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ. ಅದೇ ಬೌಲ್ಗೆ ಹಾಕಿ ಚೆನ್ನಾಗಿ ನೈಸಾಗಿ ಹುಡಿ ಮಾಡಿಕೊಳ್ಬೇಕು. ಸ್ವಲ್ಪ ಸಕ್ಕರೆ ಸಾಕು, ಯಾಕಂದರೆ ಪಾರ್ಲೇಜಿ ಬಿಸ್ಕೆಟ್ ತುಂಬಾ ಸಿಹಿ ಇರ್ತದಲ್ಲ, ಅದಕ್ಕೆ. ಬಿಸ್ಕೆಟ್ ಪೌಡ್ರ್ ಮತ್ತು ಸಕ್ಕರೆ ಹುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ 1 ಕಪ್ನಷ್ಟು ಹಾಲನ್ನು ಹಾಕಿ, ಹಾಲನ್ನು ನೋಡ್ಕೊಂಡು ಹಾಕಿ, ತುಂಬ ನೀರಾಗುವುದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ, ಗಂಟಿಲ್ಲದಾಗೆ ಮಿಕ್ಸ್ ಮಾಡಿಕೊಳ್ಳಿ. ಕೇಕ್ ಮಿಶ್ರಣ ತುಂಬ ದಪ್ಪ ಅಂತ ಅನಿಸಿದರೆ ಸ್ವಲ್ಪ ಹಾಲು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಫ್ಲೇವರ್ಗೋಸ್ಕರ ಕೋಕೋ ಪೌಡ್ರ್ ಯೂಸ್ ಮಾಡಿದ್ದೇನೆ, ಚಾಕ್ಲೇಟ್ ಫ್ಲೇವರ್ ಮಾಡೋದಂತ. ನಿಮಗೆ ಕಾಫಿ ಇಷ್ಟ ಅಂದರೆ ಕಾಫಿ ಪೌಡ್ರು ಹಾಕೋಬೋದು, ಇಲ್ಲದಿದ್ದರೆ ಪ್ಲೇನಾಗಿ ಸಹ ಮಾಡ್ಕೋಬೋದು, ಖಾಲಿ ಬಿಸ್ಕೆಟಿದ್ದು. ನಾನಿಲ್ಲಿ ಕೋಕೋ ಪೌಡ್ರು ಆ್ಯಡ್ ಮಾಡಿದ್ದೇನೆ. 2 ಸ್ಪೂನ್ ಕೋಕೋ ಪೌಡ್ರಿಗೆ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಗಂಟಿಲ್ಲದಾಗೆ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿಟ್ಟಿರುವಂತಹ ಮಿಶ್ರಣಕ್ಕೆ ಹಾಕೋಬೇಕು. ನಾನಿಲ್ಲಿ ಚಾಕ್ಲೇಟ್ ಸಿರಪ್ ಆ್ಯಡ್ ಮಾಡಿದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಷ್ಟು ಚೆನ್ನಾಗಿ ಚಾಕ್ಲೇಟ್ ಕಲರ್ ಬಂತು ನೋಡಿ. ಹಿಟ್ಟು ಸ್ವಲ್ಪ ದಪ್ಪ ಅಂತ ಅನಿಸಿದರೆ ಸ್ವಲ್ಪ ಹಾಲು ಆ್ಯಡ್ ಮಾಡಿಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು 1/4 ಸ್ಪೂನ್ನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಬೇಕಿಂಗ್ ಪೌಡ್ರ್ ಹಾಕುವುದರಿಂದ ಕೇಕ್ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಕೇಕ್ ಮಿಶ್ರಣ ಇಷ್ಟು ದಪ್ಪಗಾದರೆ ಸಾಕು.
ನಾನಿಲ್ಲಿ ಒಂದು ಪ್ಯಾಕೆಟ್ ಈನೋ ಹುಡಿ ಹಾಕೋತಿದ್ದೇನೆ. ಇದು ಕೇಕು ಉಬ್ಬಿ ಬರಲಿಕ್ಕೆ ಯೂಸ್ ಆಗ್ತದೆ. ಈನೋ ಹುಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ನಂತರ ತಕ್ಷಣ ಅದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೇಕ್ ಬ್ಯಾಟರನ್ನು ಸೈಡ್ಗೆ ಎತ್ತಿಟ್ಟುಕೊಳ್ಳುವ. ನಾನೀಗ ಒಂದು ಅಗಲವಾದ ಪಾತ್ರೆ ತೆಗೆದುಕೊಂಡಿದ್ದೇನೆ ಇದು ಕೇಕ್ ಮಾಡಲಿಕ್ಕೆ. ನಂತರ ಅದಕ್ಕೆ ಒಂದು ಬೇಕಿಂಗ್ ಪೇಪರನ್ನು ಯೂಸ್ ಮಾಡಿದ್ದೇನೆ. ಬೇಕಿಂಗ್ ಪೇಪರ್ ಹಾಕಬೇಕಂತಿಲ್ಲ, ಆಪ್ಷನಲ್ ಇದ್ದರೆ ಹಾಕೋಬೋದು. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ಬೆಣ್ಣೆ ಇಲ್ಲದಿದ್ದರೆ ತುಪ್ಪ, ಇಲ್ಲದಿದ್ದರೆ ಯಾವುದೇ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಬೋದು. ನಂತರ ನಾವು ಮಾಡಿದಂತಹ ಕೇಕ್ ಮಿಶ್ರಣಕ್ಕೆ ನಾನಿಲ್ಲಿ ಸ್ವಲ್ಪ ಟ್ರೂಟಿ ಫ್ರೂಟಿಯನ್ನು ಹಾಕ್ಕೊಂಡಿದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೇನೆ, ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ. ಸ್ವಲ್ಪ ಚಾಕ್ಲೇಟ್ ಚಿಪ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಮಿಶ್ರಣವನ್ನು ನಾವು ರೆಡಿ ಮಾಡಿಟ್ಟುಕೊಂಡಿರುವಂತಹ ಪಾತ್ರೆಗೆ ಹಾಕೋಬೇಕು. ಪದೇ ಪದೇ ಅಂಗಡಿಯಿಂದ ತಂದು ಕೇಕ್ ತಿನ್ನುವುದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಡಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ನಂತರ ಮೇಲಿಂದ ಸ್ವಲ್ಪ ಟ್ರೂಟಿ ಫ್ರೂಟಿ, ಡ್ರೈ ಫ್ರೂಟ್ಸ್ ಹಾಗೆಯೇ ಚಾಕ್ಲೇಟ್ ಚಿಪ್ಸನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಈ ಮಿಶ್ರಣವನ್ನು ನಾವು ಬಿಸಿ ಮಾಡಿಟ್ಟುಕೊಂಡಿರುವಂತಹ ಕುಕ್ಕರ್ನಲ್ಲಿ ಹಾಕಿ ಬಾಯಿ ಮುಚ್ಚಿ ಒಂದು 30 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಈಗ ಕೇಕ್ ಬೆಂದಿದೆ ಅಂತ ನೋಡುವ. ನಾನಿಲ್ಲಿ ಒಂದು ಕಡ್ಡಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಕೇಕಿಗೆ ಹೀಗೆ ಹಾಕಿ ನೋಡಬೇಕು. ಅದರಲ್ಲಿ ಹಿಟ್ಟು ಅಂಟಿದ್ರೆ ಕೇಕ್ ಬೆಂದಿಲ್ಲ ಅಂತ ಅರ್ಥ. ಈಗ ಏನು ಕ್ಲೀನಾಗಿದೆ ನೋಡಿ ಕಡ್ಡಿ. ಈಗ ಚೆನ್ನಾಗಿ ಬೆಂದಿದೆ ಕೇಕ್. ಇಷ್ಟಾದರೆ ಸಾಕು. ನಂತರ ಅದನ್ನು ತೆಗೆದು ತಣ್ಣಗಾಗಲು ಬಿಡಬೇಕು. ಕೇಕ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಕೇಕ್. ತಣ್ಣಗಾದ ನಂತರ ಅದರ ಸೈಡನ್ನು ಹೀಗೆ ಚಾಕುವಿನಿಂದ ಸ್ವಲ್ಪ ಸ್ವಲ್ಪ ಬಿಡಿಸಬೇಕು. ನಂತರ ಆ ಕೇಕನ್ನು ಬೇರೆ ಪಾತ್ರೆಗೆ ಹಾಕೋಬೇಕು. ಎಷ್ಟು ಚೆನ್ನಾಗಿ ಎದ್ದು ಬಂದಿದೆ ನೋಡಿ ಕೇಕ್. ಅಂಗಡಿಯಿಂದ ತರ್ತೇವಲ್ಲ ಹಾಗೆಯೇ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಪಾರ್ಲೆಜಿ ಬಿಸ್ಕೆಟ್ನ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸ್ಮೂತ್ ಆಗಿದೆ. ಈಗ ಇದನ್ನು ಕಟ್ ಮಾಡುವ. ಚೆನ್ನಾಗಿ ಬಂದಿದೆ. ತುಂಬ ಸ್ಮೂತ್ ಸಹ ಆಗಿದೆ, ಸ್ಪಾಂಜ್ ತರ ಆಗಿದೆ.
ಫ್ರೆಂಡ್ಸ್, ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ನಾನು ಹಾಕುವ ಎಲ್ಲ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಥ್ಯಾಂಕ್ ಯು.